ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ನಾನೊಂದು ಫುಡ್ ಚಾಲೆಂಜ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಯಾವ್ದಂದ್ರೆ A to Z ಫುಡ್ ಚಾಲೆಂಜ್. ಸೊ A to Z ಫುಡ್ ಚಾಲೆಂಜ್ ಬಗ್ಗೆ ನಿಮ್ಮೆಲ್ಲರಿಗೂ ಸುಮಾರು ಜನರಿಗೆ ಗೊತ್ತಿರಬಹುದು. A ಇಂದ Z ತನಕ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಫುಡ್ ಅನ್ನ ತಿನ್ನೋದು. ಸೊ ಬಟ್ ನಾನು ಇದರಲ್ಲಿ ಯಾವುದೇ ಲಿಕ್ವಿಡ್ಸ್ ಅನ್ನ ತಗೊಳ್ತಾ ಇಲ್ಲ ಆಸ್ ಅ ಫುಡ್ ಆಗಿ. ಓನ್ಲಿ ನಾನು ಈ ತರ ಕಚ್ಚಿ ತಿನ್ನುವಂತದ್ದು ಇರ್ತದೆ ನೋಡಿ, ಅದೇ ಅಂತ ಫುಡ್ ಅನ್ನು ಮಾತ್ರ ತಗೊಳ್ತಾ ಇದ್ದೇನೆ. ಸೊ ನಾನು ಈ ಫುಡ್ ಚಾಲೆಂಜ್ ಮಾಡ್ಬೇಕು ಅಂತ ಸುಮಾರು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ಸೊ ನೋಡುವಾಗ ಒಂದು 80% ಫುಡ್ ಐಟಮ್ಸ್ ಎಲ್ಲ ಮನೆಯಲ್ಲೇ ಇದ್ದಿತ್ತು. ಸೊ ಕೆಲವೊಂದು ವಸ್ತುಗಳನ್ನ ನಾನು ಹೊರಗಿಂದ ತಂದಿದ್ದೇನೆ. ಕೆಲವೊಂದು ಲೆಟರ್ಸ್ ಇದ್ದು ವಸ್ತು ನನಗೆ ಹುಡುಕ್ಲಿಕ್ಕೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಸೊ ಫೈನಲಿ ನನಗೆ ಎಲ್ಲ ಸಿಕ್ಕಿದೆ. ಸೊ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ಸೊ ಫಸ್ಟ್ ಲೆಟರ್ ಬಂದು ಎ ಫಾರ್ ಆಪಲ್. ಬಟ್ ಅಲ್ಲ, ನಾನು ಆಪಲ್ ತಿಂತಾ ಇಲ್ಲ ಇವತ್ತು. ನನ್ನ ಹತ್ರ ಎ ಅಲ್ಲಿ 2 ಆಪ್ಷನ್ ಇದೆ. ಒಂದು ಆಪಲ್ ಇದೆ, ಆಮೇಲೆ ಆಲ್ಮಂಡ್ಸ್ ಇದೆ. ಸೊ ನಾನು ಇವತ್ತು ತುಂಬಾ ತಿನ್ಲಿಕ್ಕಿದೆ. ನನಗೆ ಎಷ್ಟೊಂದು ಲೆಟರ್ಸ್ ಅಲ್ಲಿ ನನಗೆ ಫುಡ್ ಐಟಮ್ಸ್ ತಿನ್ಲಿಕ್ಕಿದೆ. ಸೊ ಅದಕ್ಕೆ ನಾನು ಆದಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿಂತೇನೆ, ಯಾಕಂದ್ರೆ ನನಗೆ ಮತ್ತೆ ಹೊಟ್ಟೆ ಫುಲ್ ಆದ್ರೆ ಈ ಚಾಲೆಂಜ್ ಅನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎ ಫಾರ್ ಆಲ್ಮಂಡ್ಸ್. ಮೊದಲನೇ ರಾತ್ರಿ ನೆನ್ಸಿಟ್ಟು ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ಬೇಕು. ಬಟ್ ನಾವು ಕೂಡ ಹಾಗೆ ಮಾಡುದು. ಬಟ್ ಈಗ ನನ್ನ ಹತ್ರ ನೆನ್ಸಿಟ್ಟಿರೋದಿಲ್ಲ, ಅದಕ್ಕೆ ಹೀಗೆ ತಿಂತಾ ಇದ್ದೇನೆ. ಓಕೆ, ನನ್ಗೀಗ ಎ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಬಿ. ಸೊ ಬಿ ಅಲ್ಲಿ ಏನಿರ್ಬೋದು ಹೇಳಿ ನೋಡುವ. ಸೊ ಬಿ ಅಂದ್ರೆ ಎಲ್ರಿಗೂ ಒಂದು ತಲೆಗೆ ಬರೋದು ಅಂದ್ರೆ ಬನಾನಾ. ಎಸ್, ಅಫ್ಕೋರ್ಸ್ ನಾನು ಇವತ್ತು ಅದೇ ತಿಂತಾ ಇದ್ದೇನೆ, ಯಾಕಂದ್ರೆ ಮನೆಯಲ್ಲಿ ಇರೋದು ಅದೇ. ಸೊ ನಾನು ಹೊರಗಿನ ಏನ್ ತರ್ಲಿಲ್ಲ. ಸೊ 2 ಬಾಳೆಹಣ್ಣು ಇದೆ, ನಾನು 1 ಬಾಳೆಹಣ್ಣು ತಿಂತೇನೆ. ಸೊ ಎ ಮತ್ತೆ ಬಿ ಕಂಪ್ಲೀಟ್ ಆಯ್ತು. ಸೊ ಇವಾಗ ಸಿ ಅಲ್ಲಿ ನಾನು ಚಿಕನ್ ಮಾಡಿದ್ದೇನೆ. ಆಲ್ರೆಡಿ ನಮ್ದು ಇವಾಗ ಲಂಚ್ ಟೈಮ್ ಆಗಿದೆ. ಟೈಮ್ ಆಲ್ರೆಡಿ 1:45 ಆಗಿದೆ. ಇದೇ ನನ್ನ ಲಂಚ್ ಇವತ್ತು. ನಾನು ಬೇರೆ ಏನು ತಗೊಳ್ತಾ ಇಲ್ಲ ಲಂಚ್ ಅಲ್ಲಿ. ಇದು ಚಿಕನ್ಗೆ ನಾನೊಂದು ಸಾಸ್ ಪ್ರಿಪೇರ್ ಮಾಡಿ ಅದರ ಮೇಲೆ ಹಾಕೊಂಡು ಈ ತರ ತಿಂತಾ ಇದ್ದೇನೆ. ಸೂಪರ್. ನಂಗೆ ಇದನ್ನ ಫಿನಿಶ್ ಮಾಡ್ಬೇಕು, ಪೂರಾ ಸುಮಾರು ಟೈಮ್ ತಗೊಳ್ತದೆ. ಸೊ ನಾನು ಇದನ್ನ ಫುಲ್ ಫಟಾಫಟ್ ಫಿನಿಶ್ ಮಾಡಿ ಆಮೇಲೆ ಬರ್ತೇನೆ. ಸೊ ನಂದು ಇವಾಗ ಚಿಕನ್ ಫುಲ್ ಕಂಪ್ಲೀಟ್ ಆಗಿದೆ. ನಾನು ಫುಲ್ ಸೊ ಆಲ್ಮೋಸ್ಟ್ ಅರ್ಧ ಹೊಟ್ಟೆ ಫುಲ್ ಆಗಿದೆ ನಂದು. ಸೊ ನೆಕ್ಸ್ಟ್ ಬಂದು ಡಿ ಅಲ್ಲಿ ನಮ್ಮ ಮನೇಲಿ ಇರೋದು ಇದು ಡೇಟ್ಸ್. ಸೊ ನಾವ್ ಯಾವಾಗ್ಲೂ ಪಾನಿಪುರಿ ಮಾಡ್ತಾ ಇರ್ತೇವೆ. ಸೊ ಡೇಟ್ಸ್ ಇರ್ತದೆ ಮನೆಯಲ್ಲಿ. ಸೊ ಅದಕ್ಕೆ ನಾನು ಡಿ ಫಾರ್ ಡೇಟ್ಸ್. ನೆಕ್ಸ್ಟ್ ಲೆಟರ್ ಬಂದು ಇ ಅಲ್ಲಿ ನಾನು ಎಗ್ ತಿಂತಾ ಇದ್ದೇನೆ. ಸೊ ಇದನ್ನು ಬಾಯ್ಲ್ ಮಾಡಿ ತಿಂತಾ ಇದ್ದೇನೆ. ಸೊ ಇದಂತೂ ತುಂಬಾ ಈಸಿಯರ್ ಆಪ್ಷನ್ ಇ ಅಲ್ಲಿ ತಿನ್ಲಿಕ್ಕೆ. ಸೊ ನಂದಿವಾಗ ಇ ಕಂಪ್ಲೀಟ್ ಆಯ್ತು. ABCDE ಇಷ್ಟು ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಬಂದು ಎಫ್ ಅಲ್ಲಿ ನಮ್ಮ ಮನೆಯಲ್ಲಿ ಇರುವುದು ಒಂದು ಸೀಡ್ ಇದೆ, ತೋರಿಸ್ತೇನೆ ನೋಡಿ. ಇದು ಫ್ಲಾಕ್ಸ್ ಸೀಡ್ಸ್ ಹೇಳ್ತಾರೆ ಇದಕ್ಕೆ. ಇದು ನನ್ಗಂತೂ ನಿಜವಾಗ್ಲೂ ನಂಗೆ ಖುಷಿ ಇಲ್ಲ. ನಾನು ತಿನ್ನೋದು ಸಹ ಇಲ್ಲ ಇದನ್ನು. ನಮ್ಮ ಮನೇಲಿ ಅಮ್ಮ ತಿಂತಾರೆ ಡೈಲಿ. ಬಟ್ ಏನ್ ಮಾಡೋದು, ಇವತ್ತು ವಿಡಿಯೋಗೋಸ್ಕರ ನನ್ನ ಹತ್ರ ಬೇರೆ ಏನಿಲ್ಲ ಎಫ್ ಅಲ್ಲಿ. ಸೊ ನಾನು ಒಂದು ಸ್ಪೂನ್ ತಿಂತೇನೆ. ಏನು ಟೇಸ್ಟ್ ಇಲ್ಲ, ಒಂಥರ ಉಂಟು. ನೆಕ್ಸ್ಟ್ ಲೆಟರ್ ಬಂದು ಜಿ ಅಲ್ಲಿ ನನ್ನ ಹತ್ರ ಇವತ್ತು ನೆಲ್ಲಿಕಾಯಿ ಇದೆ, ಗೂಸ್ಬೆರಿ. ಸೊ ಇದು ತುಂಬಾ ಹೆಲ್ತಿಗೂ ಕೂಡ ಒಳ್ಳೇದು. ನೆಲ್ಲಿಕಾಯಿ ತಿನ್ನೋದ್ರಿಂದ ಕೂದಲು ಸಹ ಒಳ್ಳೆ ಉದ್ದ ಬರ್ತದೆ. ಆಗ್ಲಾ ನನ್ನ ಅತ್ತೆ ಇರ್ತಾರೆ. ABCDEFG. ಜಿ ಕಂಪ್ಲೀಟ್ ಆಯ್ತು ನಂದು. ಸೊ ಈಗ H ಫಾರ್ ಹೈಡ್ ಅಂಡ್ ಸೀಕ್. ಸೊ ಇದು ನನ್ನ ತುಂಬಾ ಫೇವ್ರೇಟ್ ಬಿಸ್ಕಿಟ್. ಇದು ಈಗ ನನ್ನ ಹತ್ರ ಒಂದು ತಿನ್ನುವ ಕೆಪಾಸಿಟಿ ಮಾತ್ರ ಇರೋದು. ಇದಾದ ನಂತರ ನಾನು ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ತೇನೆ, ಮತ್ತೆ ಸ್ವಲ್ಪ ಸಾಯಂಕಾಲ ಸ್ಟಾರ್ಟ್ ಮಾಡ್ತೇನೆ. ಸೊ ನೆಕ್ಸ್ಟ್ ಲೆಟರ್ ಬಂದು ಐ ಅಲ್ಲಿ ಏನಿರ್ಬೋದು ಗೆಸ್ ಮಾಡಿ ನೋಡುವ. ಸೊ ಇದಂತೂ ಜಾಸ್ತಿಯಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಸೊ ನಾನು ಕೂಡ ನಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ತಿಂಡಿ ಮಾಡಿದ್ರು ಇದು. ಸೊ ಏನಂದ್ರೆ ಐ ಫಾರ್ ಇಡ್ಲಿ. ಸೊ ನಾನು ಬೆಳಿಗ್ಗೆ ಮತ್ತೆ ತೆಗ್ದಿಟ್ಟಿದ್ದೆ, ನನಗೆ ಚಾಲೆಂಜಿಗೆ ಬೇಕಂತ 2 ಇಡ್ಲಿ. 1 ಇಡ್ಲಿ ತಿಂತೇನೆ ಆಗ, ಯಾಕಂದ್ರೆ ನಂದು ಆಲ್ಮೋಸ್ಟ್ ಹೊಟ್ಟೆ ಎಲ್ಲ ಫುಲ್ ಆಗ್ತಾ ಬಂದಿದೆ. ಫುಲ್ ತಿಂದ್ರೆ ಮತ್ತೆ ನಂಗೆ ಆಗ್ಲಿಕ್ಕಿಲ್ಲ. ಸೊ ಇದು ಲಾಸ್ಟ್ ಪೀಸ್. ಸೊ ನಂದು ಐ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಲೆಟರ್ ಬಂದು ಜೆ. ಇದು ಕೂಡ ಅಷ್ಟೇ, ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಇರ್ತದೆ. ಸೊ ನಾವು ಸುಮಾರೆಲ್ಲ ಸ್ವೀಟ್ ಡಿಶ್ಗೆಲ್ಲ ಹಾಕ್ತೇವೆ. ಸೊ ನಾನು ಕೂಡ ಇವತ್ತು ಅದೇ ತಿಂತಾ ಇದ್ದೇನೆ. ಜಾಗರಿ. ಜೆ ಫಾರ್ ಜಾಗರಿ.
ಸೊ ನೆಕ್ಸ್ಟ್ ಲೆಟರ್ ಬಂದು ಕೆ. ಕೆ ಅಲ್ಲಿ ನಾನು ಕಿಟ್ ಕ್ಯಾಟ್ ತಿಂತಾ ಇದ್ದೇನೆ. ಸೊ ಇದು ನನಗೆ ತುಂಬಾ ಸಣ್ಣದಿರುವಾಗಿಂದಲೂ ಕೂಡ ತುಂಬಾ ಫೇವ್ರೇಟ್ ಚಾಕ್ಲೇಟ್. ನನ್ನದು ಅಮ್ಮನ ಸಣ್ಣ ತಂಗಿ ಇದ್ದಾರೆ, ನನ್ನ ಚಿಕ್ಕಮ್ಮ. ಅವ್ರು ನಾವು ಸಣ್ಣದಿರುವಾಗ ಬೇಸಿಗೆ ರಜೆಯಲ್ಲಿ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಗೆ ಎವ್ರಿ ವೀಕೆಂಡ್ ಅವರು ತರ್ತಾ ಇದ್ರು. ಸೊ ಇದರಲ್ಲಿ ಒಂದು ಸ್ವೀಟ್ ಮೆಮೊರೀಸ್ ಕೂಡ ಇದೆ ನನ್ನ ಕಿಟ್ ಕ್ಯಾಟ್ ಜೊತೆ. ಕಿಟ್ ಕ್ಯಾಟ್ ತಿಂದಾಗಿದೆ. ಸೊ ನೆಕ್ಸ್ಟ್ ಲೆಟರ್ ಬಂದು ಎಲ್. ಎಲ್ಲಲ್ಲಿ ಜಾಸ್ತಿಯಾಗಿ ನೆನಪಾಗೋದು ಲೆಮನ್. ಬಟ್ ಲೆಮನ್ ತಿನ್ನೋದಕ್ಕೆ ಜ್ಯೂಸ್ ಏನಾದ್ರೂ ಮಾಡಿ ಕುಡಿಬೇಕು. ಬಟ್ ನಾನು ಆಗ್ಲೇ ಹೇಳಿದೆ ನಾನು ಜ್ಯೂಸ್ ಕುಡಿಯೋದಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಎಲ್ ಫಾರ್ ಲೇಸ್ ತಿಂತಾ ಇದ್ದೀನಿ. ಬಟ್ ಲೇಸ್ ಅಷ್ಟೊಂದು ಒಳ್ಳೇದಲ್ಲ, ನಾನು ಸಹ ತಿನ್ನೋದಿಲ್ಲ. ಬಟ್ ವಿಡಿಯೋಗೋಸ್ಕರ ಮಾತ್ರ ತಿಂತಾ ಇದ್ದೇನೆ. ಸೊ ನಂದು ಇವಾಗ ಎಲ್ ಲೆಟರ್ ಕಂಪ್ಲೀಟ್ ಆಗಿದೆ. ಸೊ ಲೇಸ್. ಸೊ ನನ್ನ ಜೊತೆ ಅಮ್ಮ ಮತ್ತೆ ನನ್ನ ಹಸ್ಬೆಂಡ್ ಕೂಡ ಖಾಲಿ ಮಾಡಿದ್ರು ಅದನ್ನ. ಸೊ ನೆಕ್ಸ್ಟ್ ಲೆಟರ್ ಬಂದು ಎಂ. ಸೊ ಎಂ ಅಲ್ಲಿ ನನ್ನ ಹತ್ರ ಸುಮಾರು ಆಪ್ಷನ್ಸ್ ಇದ್ದಿದ್ದು. ಸೊ ನಾನು ಸೆಲೆಕ್ಟ್ ಮಾಡಿದ್ದು ಒಂದು ಇಷ್ಟೆಲ್ಲ ತಿನ್ನುವಾಗಲ್ಲ, ಸ್ವಲ್ಪ ಆದಷ್ಟು ಹೆಲ್ದಿ ತಿಂದ್ರೆ ಒಳ್ಳೇದು ಅಂತ ಮಸ್ಕ್ ಮೆಲನ್ ಹಣ್ಣನ್ನ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಇದು ಆಲ್ರೆಡಿ ನಾನು ತಂದಿದ್ದೆ, ನಿನ್ನೆ ಕಟ್ ಮಾಡಿ ಇಟ್ಟಿದ್ವಿ. ನಿನ್ನೆ ಸ್ವಲ್ಪ ತಿಂದಾಗಿದೆ ಇದರಲ್ಲಿ. ಸೊ ಇವತ್ತು ಸ್ವಲ್ಪ ಉಳಿದಿದೆ. ಸೊ ಎಂ ಫಾರ್ ಮಸ್ಕ್ ಮೆಲನ್. ಇದನ್ನು ಫ್ರಿಜ್ ಅಲ್ಲಿ ಇಟ್ಟು ತಿಂದ್ರೆ ಇನ್ನೂ ಒಳ್ಳೇದಾಗ್ತದೆ. ಸೊ ಸಾಕು, ಇವಾಗ ಸುಮಾರು ತಿಂದೆ. ಸೊ ಇನ್ನು ನೆಕ್ಸ್ಟ್ ಲೆಟರ್ ಬಂದು ಎನ್. ಸೊ ಎನ್ ಅಲ್ಲಿ ನಾನು ಮ್ಯಾಂಗ್ಳೂರ್ ಇದ್ದು ಫೇಮಸ್ ಡಿಶ್ ಅನ್ನ ತಿಂತಾ ಇದ್ದೇನೆ. ಸೊ ಏನಂತ ಗೆಸ್ ಮಾಡಿ ನೋಡುವ, ಏನಿರ್ಬೋದು? ಸೊ ಎನ್ ಫಾರ್ ನೀರ್ ದೋಸೆ. ನಾನು ನೀರ್ ದೋಸೆ ತಿಂತಾ ಇದ್ದೇನೆ. ಸೊ ನೀರ್ ದೋಸೆ ನನ್ನ ಹತ್ರ ಪ್ರಿಪೇರ್ ಮಾಡಿದ್ದು ಏನಿಲ್ಲ. ಇವಾಗ ನಾನು ಅಕ್ಕಿ ನೆನೆ ಹಾಕಿದ್ದೇನೆ. ಸೊ ಅದನ್ನ ಮಿಕ್ಸಿಯಲ್ಲಿ ಕಡ್ದು ಮತ್ತೆ ನೀರ್ ದೋಸೆ ತಿನ್ಬೇಕು ಮಾಡಿ. ಸೊ ಸ್ವಲ್ಪ ಹೊತ್ತು ಆಗ್ತದೆ, ಅಷ್ಟರವರೆಗೆ ನಾನೀಗ ತಿಂದದೆಲ್ಲ ಸ್ವಲ್ಪ ಜೀರ್ಣ ಆಗ್ತದೆ. ಎನ್ ಫಾರ್ ನೀರ್ ದೋಸೆ ರೆಡಿ ಆಗಿದೆ. ಸೊ ನೀರ್ ದೋಸೆ ತಿಂತೇನೆ ಇವಾಗ. ಫುಡ್ ಚಾಲೆಂಜ್ ಈಸಿ ಅಂತ ಅಂದ್ಕೊಂಡಿದ್ದೆ, ಬಟ್ ಹೊರಗಿನದನ್ನು ತಿನ್ನೋದಾದ್ರೂ ಈಸಿ. ಬಟ್ ಈ ತರ ಮನೆಯಲ್ಲಿ ಪ್ರಿಪೇರ್ ಮಾಡಿ ತಿನ್ನೋದುಂಟು ನೋಡಿ, ಅದೇ ಫುಲ್ ಟೈರ್ಡ್ ಆಗಿ ಹೋಗಿದೆ ನಾನು. ಸೊ ನೀರ್ ದೋಸೆ ತಿಂದಾಯ್ತು. ಸೊ ಇನ್ನು ನನಗೆ ಕೆಲವು ಫುಡ್ ಐಟಮ್ ಹೀಗೆ ಇದೆ, ನಾನು ಅದನ್ನು ಪ್ರಿಪೇರ್ ಮಾಡಿ ತಿನ್ನುವಂಥದ್ದು. ಸೊ ಅದರಲ್ಲಿ ಈಗ ನೆಕ್ಸ್ಟ್ ಲೆಟರ್ ಬಂದು ಓ ಫಾರ್ ಓಟ್ಸ್ ತಿಂತಾ ಇದ್ದೇನೆ ನಾನು. ಇದು ಕೂಡ ಅಷ್ಟೇ, ನಾನು ಜಸ್ಟ್ ಬಾಯ್ಲ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಮಸಾಲ ಹಾಕಿ ತಂದಿದ್ದೇನೆ. ವೆಜಿಟೇಬಲ್ ಅಲ್ಲಿ ಏನು ಹಾಕ್ಲಿಲ್ಲ. ಚೂರು ಒಳ್ಳೇದಾಗ್ಲಿಲ್ಲ, ಚೂರು ಸಹ ಒಳ್ಳೇದಿಲ್ಲ. ಇದು ನೀನೇ ಮಾಡಿದಲ್ಲ? ನಾನೇ ಮಾಡಿದ್ದು. ನಾನಂದ್ರೆ ವಿಡಿಯೋಗೋಸ್ಕರ ಚಲೋ ಏನೋ ಒಂದು ಮಾಡೋ ಅಂತ ಮಸಾಲೆ ಎಲ್ಲ ಹಾಕಿ ತಂದೆ. ಇನ್ನು ನಾನು ದೋಸೆ ಮಾಡ್ತಿದ್ದೆ. ಯಾವ ದೋಸೆ? ಓಟ್ ದೋಸೆ? ಓಟ್ಸ್ ದೋಸೆ ಒಳ್ಳೇದಾಗ್ತದೆ. ಅದಕ್ಕೆಲ್ಲ ಟೊಮೆಟೊ ನೀರುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ಒಳ್ಳೇದಾಗ್ತದೆ. ಇದಕ್ಕೆ ಸಹ ಹಾಗೆ ಮಾಡಿದ್ರೆ ಒಳ್ಳೇದಾಗ್ತದೆ. ಬಟ್ ಇನ್ನು ಅವಸರದಲ್ಲಿ ನಾನು ಬೇಗ ಫಿನಿಶ್ ಮಾಡಬೇಕು ಅಂತ ಹಾಗೆ ತಂದೆ. ಸೊ ಅಂತೂ ಇಂತೂ ನಾನು ಓಟ್ಸ್ ಅನ್ನು ಹೇಗೂ ಕಂಪ್ಲೀಟ್ ಮಾಡಿದೆ. ನಿಜ ಹೇಳ್ತೇನೆ, ಒಂಚೂರು ಕೂಡ ಒಳ್ಳೇದಾಗಿರ್ಲಿಲ್ಲ. ಬಟ್ ಇವಾಗ ಹೇಗೂ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಲೆಟರ್ ಬಂದು ಪಿ. ಪಿ ಅಲ್ಲಿ ಏನಾದ್ರೆ ಎರಡು ಆಪ್ಷನ್ಸ್ ಇದೆ. ಒಂದು ಪೀನಟ್ಸ್ ಇದೆ, ಆಮೇಲೆ ಇನ್ನೊಂದು ಪೊಮೊಗ್ರಾನೇಟ್ ಇದೆ. ಸೊ ನಾನು ಸ್ವಲ್ಪ ಓಟ್ಸ್ ತಿಂದು ಬಾಯೆಲ್ಲ ಹಾಳಾಯ್ತು. ಸೊ ಅದಕ್ಕೆ ಸ್ವಲ್ಪ ಒಳ್ಳೆ ತಿನ್ನುವ ಅಲ್ಲ, ಪೊಮೊಗ್ರಾನೇಟ್ ಅಲ್ಲಿ ಸ್ವಲ್ಪ ಸ್ವೀಟ್ ಇರ್ತದೆ, ಸ್ವಲ್ಪ ಒಳ್ಳೇದಾಗ್ತದೆ. ಸೊ ಎಲ್ಲಕ್ಕಿಂತ ಕಷ್ಟ ಏನಂದ್ರೆ ಈ ದಾಳಿಂಬೆ ಬೀಜಗಳನ್ನು ತೆಗೆಯೋದು. ಪಿ ಫಾರ್ ಪೊಮೊಗ್ರಾನೇಟ್. ಸೊ ನಂದು ಪೊಮೊಗ್ರಾನೇಟ್ ಎಲ್ಲ ತಿಂದಾದ ನಂತರ ನಾನು ನೆಕ್ಸ್ಟ್ ಲೆಟರ್ಗೆ ಒಂದು ಡಿಶ್ ಪ್ರಿಪೇರ್ ಮಾಡಿ ತಂದಿದ್ದೇನೆ. ಇದು ಮನೆಯಲ್ಲೇ ಮಾಡಿದ್ದು. ಅದೇನಂದ್ರೆ ಕ್ಯೂ ಫಾರ್ ಕ್ಯಾಸೆಡಿಯಾ. ಕ್ಯೂ ಲೆಟರ್ಗೆ ನಾನು ತುಂಬಾ ಹುಡುಕಾಡಿದೆ, ಬಟ್ ಎಲ್ಲಿ ಕೂಡ ನಂಗೆ ಏನ್ ಸಹ ಸಿಗ್ಲಿಲ್ಲ. ಸೊ ಅದಕ್ಕೆ ಮತ್ತೆ ನಾನು ಗೂಗಲ್ ಮಾಡಿದೆ, ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೆ, ಸುಮಾರೆಲ್ಲ ನೋಡಿ ಫೈನಲಿ ಇದು ಡಿಶ್ ಅನ್ನ ನಾನೊಂದು ಹುಡುಕಿ ಈಗ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು. ಸೊ ಈ ತರ ಕಾಣ್ತದೆ ನೋಡಿ, ಚೀಸ್ ಎಲ್ಲ ಮೆಲ್ಟ್ ಆಗಿ ಹೋಯ್ತು. ಸೊ ಕ್ಯೂ ಕಂಪ್ಲೀಟ್ ಆಯ್ತು. ಇನ್ನು ನೆಕ್ಸ್ಟ್ ಲೆಟರ್ ಬಂದು ಆರ್. ಸೊ ಆರ್ ಅಲ್ಲಿ ನಾನು ರೇಸಿನ್ಸ್ ತಿಂತಾ ಇದ್ದೇನೆ, ಒಣ ದ್ರಾಕ್ಷೆ. ಒಣ ದ್ರಾಕ್ಷೆ ಅಂತೂ ನಂಗೆ ಖುಷಿ ಇಲ್ಲ, ಪಾಯಸಕ್ಕೆ ಹಾಕಿದ್ರೆ ಅಂತೂ ನಾನು ತಿನ್ನೋದಿಲ್ಲ, ಹುಳಿ ಹುಳಿ. ಸೊ ನೆಕ್ಸ್ಟ್ ಲೆಟರ್ ಬಂದು ಎಸ್. ಎಸ್ ಅಲ್ಲಿ ನಾನು ಸ್ವೀಟ್ ಕಾರ್ನ್ ತಿಂತಾ ಇದ್ದೇನೆ. ಸ್ವಲ್ಪ ಆದಷ್ಟು ಹೆಲ್ದಿ ತಿಂದಿದ್ದೇನೆ ಇವತ್ತು. ಇದು ನನಗೆ ತುಂಬ ಖುಷಿ. ನಾನು ಜಾಸ್ತಿ ಬೀಚಿಗೆ ಎಲ್ಲ ಹೋದಾಗ ಎಂಥದ್ದು ಬಟರ್ ಸಾಲ್ಟ್ ಎಂಥದ್ದೊಂದು ಸಿಗ್ತದೆ, ಅದು ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಲೆಟರ್ ಬಂದು ಟಿ. ಟೀಯಲ್ಲಿ ನಾನು ಟೊಮ್ಯಾಟೊ ತಿಂತಾ ಇದ್ದೇನೆ. ಸೊ ಆಲ್ರೆಡಿ ನಾನು ಚೂರಿ ಎಲ್ಲ ತಗೊಂಡು ಬಂದಿದ್ದೇನೆ. ಹಾಗೆ ಗೊತ್ತಾ?
ಹಾಗೆ ಕಚ್ಚಲಿಕ್ಕೆ ಕೆಲವು ಸಲ ಟೊಮೆಟೊದಲ್ಲಿ ಹುಳ ಇರ್ತದೆ. ಹುಳ ಫ್ರೀಗೆ ನಿಂಗೆ ಟೀ ಒಟ್ಟಿಗೆ. ಯಾವ ಟೀ ಮತ್ತೆ ಹೆಚ್ಚು ಒಟ್ಟಿಗೆ ಆಗ್ತದೆ, ಟೀ ಮತ್ತೆ ಹುಳ ಹೆಚ್ಚು. ಅಷ್ಟು ಸಹ ಫ್ರೀ ಐಟಮ್ ಬೇಡ ನಂಗೆ. ಸೊ ಟೀ ಫಾರ್ ಟೊಮ್ಯಾಟೊ. ಇವಾಗ ನೆಕ್ಸ್ಟ್ ಲೆಟರ್ ಬಂದು ಯು. ಯು ಅಲ್ಲಿ ನಾನು ಸುಮಾರು ಹುಡುಕಿ ನನಗೆ ಒಂದು ಯುನಿಬಿಕ್ ಇದು ಬಿಸ್ಕೆಟ್ ಸಿಕ್ಕಿದೆ ನೋಡಿ, ಯುನಿಬಿಕ್ ಅಂತ ಬರ್ದಿದ್ದಾರೆ. ಯು ಫಾರ್ ಯುನಿಬಿಕ್. ಫಸ್ಟ್ ಟೈಮ್ ತಿಂತ ಇದ್ದೇನೆ ನಾನು ಇದು ಯುನಿಬಿಕ್ ಬಿಸ್ಕೆಟ್. ಒಳ್ಳೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ಇದು ಬಿಸ್ಕೆಟ್ ತಿನ್ನೋದು. ನಾನು ಹೈಡ್ ಅಂಡ್ ಸಿಕ್ ಬಿಟ್ಟು ಮತ್ತೆ ಒಂದು ಮಾರಿಗೋಲ್ಡ್ ತಿಂತೇನೆ, ಅದು ಬಿಟ್ಟರೆ ನನಗೆ ಬೇರೆ ಅಷ್ಟು ಖುಷಿ ಇಲ್ಲ, ತಿನ್ನುವುದಿಲ್ಲ ನಾನು. ನಂಗೆ ಒಳ್ಳೆ ವಸ್ತು ತಿಂದ ಅಭ್ಯಾಸ ಇಲ್ಲ. ಇವಾಗ ವಿ ಅಲ್ಲಿ ವೆನಿಲಾ ಐಸ್ ಕ್ರೀಮ್ ನೋಡಿ ಬರ್ದಿದ್ದಾರೆ ಇಲ್ಲಿ, ವೆನಿಲಾ. ಇದಂತೂ ನಮ್ಮ ಜನ್ಮಸಿದ್ಧ ಹಕ್ಕು, ಹೀಗೆ ನೆಕ್ಕುದು. ಮೀಸೆಗೆ ತಾಗಿದೆ ನಿಮ್ದು. ಮೀಸೆಗ ನಮಗೆ ಮೀಸೆ ಇರುದಿಲ್ಲ, ಒಟ್ರಸ್ ಏನಾದ್ರು ಮಾತಾಡೋದು. ಬಟ್ ನಿಂಗೆ ಗೊತ್ತಾಯ್ತಲ್ಲ ನಾನು ಇಲ್ಲಿ ಹೇಳಿದೊಂದು. ನಾನು ಲಿಪ್ಸ್ಟಿಕ್ಸ್ ಹೋಯ್ತು ಮಾರೆ. ಇದು ಎಷ್ಟು ಹೊಟ್ಟೆ ಫುಲ್ ಆದ್ರೂ ಸಹ ಇದು ಐಸ್ ಕ್ರೀಮ್ ಅಂತೂ ತಿನ್ಬೋದು, ಯಾಕಂದ್ರೆ ಇದು ಬೇಗ ನೀರಾಗಿ ಕರಗಿ ಹೋಗ್ತದೆ. ಇದಕ್ಕೆಲ್ಲ ಜಾಸ್ತಿ ಜಗ ಬೇಡ, ತಿಂದು ಎಲ್ಲೆಲ್ಲಿ ಜಗ ಸ್ವಲ್ಪ ಸ್ವಲ್ಪ ಬಚಾಯಿಸಿರ್ತದಲ್ಲ ಅಲ್ಲೆಲ್ಲಿ ಹೋಗಿ ಇದು ಕುತ್ಕೊಳ್ತದೆ. ಅನುಷಾಸ್ ಲಾಜಿಕ್. ಸೊ ಇನ್ನು ಲಾಸ್ಟ್ 4 ಲೆಟರ್ ಉಳಿದಿದೆ. ಸೊ ನೆಕ್ಸ್ಟ್ ಲೆಟರ್ ಬಂದು ಡಬ್ಲ್ಯೂ. ಅಲ್ಲಿ ವೇಫರ್ಸ್ ಇದೆ ನೋಡಿ, ಬರ್ದಿದ್ದಾರೆ ಇಲ್ಲಿ ವೇಫರ್ಸ್ ಅಂತ. ನಂತರ ನಾನೊಂದು ಹಾಫ್ ಅನ್ ಅವರ್ ವಾಕ್ ಮಾಡಿ ಬಂದೆ, ನನಗೆ ಹೊಟ್ಟೆ ಎಲ್ಲ ಫುಲ್ ಆಗಿತ್ತು. ಸೊ ನೆಕ್ಸ್ಟ್ ಲೆಟರ್ ಬಂದು ಎಕ್ಸ್. ಸೊ ಎಕ್ಸ್ ಅಲ್ಲಿ ನೀವು ವಾಟರ್ ಮೆಲನ್ ಇಟ್ಕೊಂಡು ಅದನ್ನ ನೋಡಿ ಸ್ವಲ್ಪ ಶಾಕ್ ಆಗ್ಬೋದು, ಬಟ್ ನಾನು ಕೂಡ ಫಸ್ಟ್ ಇದರ ಹೆಸರು ಕೇಳಿ ನನಗೆ ಸಹ ಶಾಕ್ ಆಯ್ತು, ಯಾಕಂದ್ರೆ ನಾನು ಇದರ ಹೆಸರು ಕೇಳಲೇ ಇಲ್ಲ. ಸೊ ಎಕ್ಸ್ ಫಾರ್ ಝಿಗಾ ಅಂತ. ವಾಟರ್ ಮೆಲನ್ ನಾನು ಫಸ್ಟ್ ಟೈಮ್ ಕೇಳುದು ಝಿಗಾ ಅಂತ ಹೆಸರು. ನಂಗೆ ಎಕ್ಸ್ ಅಲ್ಲಿ ಏನ್ ಕೂಡ ಸಿಕ್ಕಿರ್ಲಿಲ್ಲ, ಸುಮಾರು ಕಡೆ ನೋಡಿದೆ, ಬಟ್ ಗೂಗಲ್ ಅಲ್ಲಿ ಮತ್ತೆ ಸರ್ಚ್ ಮಾಡಿ ನೋಡುವಾಗ ನಂಗೆ ವಾಟರ್ ಮೆಲನ್ ತೋರಿಸ್ತಾ ಇತ್ತು ಝಿಗಾ ಅನ್ನೋ ಹೆಸರಲ್ಲಿ. ಫುಲ್ ಜ್ಯೂಸಿ ಉಂಟು. ಸೊ ಎಕ್ಸ್ ಅಲ್ಲಿ ವಾಟರ್ ಮೆಲನ್ ತಿಂದಾಯ್ತು. ಸೊ ಇವಾಗ ನೆಕ್ಸ್ಟ್ ಲೆಟರ್ ಬಂದು ವೈ ಅಲ್ಲಿ ನನಗೆ ಇಪ್ಪಿ ನೂಡಲ್ಸ್ ಸಿಕ್ಕಿದೆ. ಸೊ ಇದನ್ನ ಇನ್ನು ಪ್ರಿಪೇರ್ ಮಾಡಬೇಕು. ಸೊ ಅಂತೂ ಇಂತೂ ಅದು ಮುಗಿತಾ ಬಂದು ಇನ್ನು 2 ಅಷ್ಟೇ, ಇದು ಮತ್ತೆ ಇನ್ನೊಂದು ಝೆಡ್ ಅಷ್ಟೇನೆ. ಸೊ ಫಟಾಫಟ್ ಹೋಗಿ ಇದನ್ನ ನಾನು ಪ್ರಿಪೇರ್ ಮಾಡಿ ಬರ್ತೇನೆ. ಸೊ ಬಿಸಿ ಇಪ್ಪಿ ನೂಡಲ್ಸ್ ರೆಡಿ ಆಗಿದೆ. ಸೊ ವೈ ಫಾರ್ ಇಪ್ಪಿ. ಸೊ ಇವತ್ತು ನಂದು ಡಿನ್ನರ್ ಏನಿಲ್ಲ, ಬರೀ ಈಗ ತಿಂದದೇ ಎಲ್ಲ ಹೊಟ್ಟೆ ಫುಲ್ ಆಗಿದೆ. ಸೊ ಇವತ್ತು ಲಂಚ್ ಸಹ ಇದೆ, ಫುಡ್ ಚಾಲೆಂಜ್ ಅಲ್ಲೇ ಹೋಯ್ತು, ಡಿನ್ನರ್ ಸಹ ಫುಡ್ ಚಾಲೆಂಜ್ ಅಲ್ಲೇ ಹೋಗ್ತಾ ಉಂಟು. ಸೊ ಫೈನಲಿ ಈ ಫುಡ್ ಚಾಲೆಂಜ್ ನ ಲಾಸ್ಟ್ ಲೆಟರ್ ಝೆಡ್. ಸೊ ಝೆಡ್ ಅಲ್ಲಿ ನಾನು ಸಿಕ್ಕಾಪಟ್ಟೆ ಹುಡುಕಿದ್ದೇನೆ, ಸುಮಾರು ಅಂಗಡಿಯಲ್ಲಿ ಹುಡುಕಿದ್ದೇನೆ, ಎಲ್ಲಿ ಕೂಡ ನನಗೆ ಏನ್ ಸಹ ಸಿಗ್ಲಿಲ್ಲ. ಕೊನೆಗೆ ಲಾಸ್ಟ್ ಒಂದ್ ಕಡೆ ಒಂದು ಐಸ್ ಕ್ರೀಮ್ ಅಂಗಡಿ ಇದ್ದು, ಅಲ್ಲಿ ಒಂದು 4-5 ಬ್ರ್ಯಾಂಡ್ ಇದ್ದವರು ಐಸ್ ಕ್ರೀಮ್ ಇಟ್ಟಿರ್ತಾರೆ. ಸೊ ಎಲ್ಲ ನಾವು ಚೆಕ್ ಮಾಡಿದ್ವಿ, ಲಾಸ್ಟ್ ನನ್ಗೊಂದು ಐಸ್ ಕ್ರೀಮ್ ಸಿಕ್ಕಿದ್ದು ಶುಗರ್ ಫ್ರೀ, ಇದು 0 ಅಂತ. ಸೊ ಲಾಸ್ಟ್ ಝಡ್ ಲೆಟರ್ ಅಲ್ಲಿ ಒಂದು ಶುಗರ್ ಫ್ರೀ ಐಸ್ ಕ್ರೀಮ್ ಒಂದಿಗೆ ಈ ಫುಡ್ ಚಾಲೆಂಜ್ ಮುಗಿಸ್ತಾ ಇದ್ದೇನೆ ನಾನು. ಸೊ ಇದು ನನಗೆ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ. ಸೊ ನೋಡುವ ಹೇಗುಂಟಂತ. ತುಂಬಾ ಒಳ್ಳೆದುಂಟು, ಏನು ಡಿಫರೆನ್ಸ್ ಗೊತ್ತಾಗುದಿಲ್ಲ, ಸೇಮ್ ಶುಗರ್ ಇದ್ದಾಗೆ ಎಣಿಸ್ತದೆ. ವೆನಿಲಾ ಫ್ಲೇವರ್. ಶುಗರ್ ಫ್ರೀ ಶುಗರ್ ಫ್ರೀಗೆ ಹಾಕಲು ಹಣ ತಗೊಂಡಿರ್ಲಿಕ್ಕಿಲ್ಲ, ಅದಕ್ಕೆ ಶುಗರ್ ಫ್ರೀ ಬರ್ತಿರ್ಬೋದು. ಎಂತ ಬಂಡಲ್ ಜೋಕ್. ಮತ್ತೆ ಅಲ್ಲ, ಶುಗರ್ ಫ್ರೀ ಹಾಕಿದ್ರೆ ಶುಗರ್ ಫ್ರೀ ಅಲ್ಲ, ಅದ್ರ ಹಣ ತಗೊಳ್ಳೋದು ಶುಗರ್ ಫ್ರೀ. ನೀನ್ ಹೀಗೆ ಒತ್ತಿ ಹಾಗೆ ಅದು ಶುಗರ್ ಫ್ರೀ. ಆಯ್ತಾ, ಚಲೋ ಯಾರಿಗೆ ಬೇಕು ಐಸ್ ಕ್ರೀಮ್. ಸೊ ಫೈನಲಿ ನಾನು ಈ ಫುಡ್ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡಿದ್ದೇನೆ. ಸೊ ಇದನ್ನ ಮಾಡ್ತಾ ನಾನು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ದೇನೆ. ಸುಮಾರೆಲ್ಲ ಹೊಸ ಡಿಶ್ ಅನ್ನ ಕೂಡ ನಾನು ಟ್ರೈ ಮಾಡಿದೆ. ಸೊ ನನಗೆ ಈ ಫುಡ್ ಚಾಲೆಂಜ್ ಮಾಡೋದಕ್ಕೆ ನನ್ನ ಅತ್ತೆ ಹಾಗೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ತುಂಬಾ ಶ್ರಮ ಪಟ್ಟು ಮಾಡಿರುವಂತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನನ್ನ ಚಾನಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.